ಫ್ರೆಂಡ್ಸ್ ನಮಸ್ತೆ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ದೀಪಾವಳಿ ಹಬ್ಬ 2024. ದೀಪಾವಳಿ ಮಕ್ಕಳು ಮತ್ತು ವಯಸ್ಕರು ಸಂತೋಷದಿಂದ ಆಚರಿಸುವ ಹಬ್ಬಗಳಲ್ಲಿ ಒಂದಾಗಿದೆ. ದಸರಾ ಹಬ್ಬದ ನಂತರ ಬರುವ ಈ ದೀಪಗಳ ಹಬ್ಬವನ್ನ ದೇಶಾದ್ಯಂತ ಜನರು ಸಂತೋಷದಿಂದ ಆಚರಿಸುತ್ತಾರೆ. ಅಜ್ಞಾನದ ಜ್ಞಾನ, ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನ ಗುರುತಿಸಲು ಈ ಹಬ್ಬವನ್ನ ಆಚರಿಸಲಾಗುತ್ತದೆ. ದೀಪಾವಳಿ ಯಾವಾಗ ಆಚರಿಸುದು ಅಂತ ಹೇಳಿ ತಿಳ್ಕೊಂಡ್ ಬರೋಣ. ಪಂಚಾಂಗದ ಪ್ರಕಾರ ಕಾರ್ತಿಕ ಮಾಸದ ಅಮಾವಾಸ್ಯೆ ತಿಥಿ ಅಕ್ಟೋಬರ್ 31 ಮಧ್ಯಾಹ್ನ 3:52 ಪ್ರಾರಂಭವಾಗಿ ನವೆಂಬರ್ 1 ಸಂಜೆ 18 ಕೊನೆಗೊಳ್ಳುತ್ತದೆ. ಲಕ್ಷ್ಮೀ ದೇವಿಯ ಪೂಜಾ ಶುಭ ಸಮಯವು ನವೆಂಬರ್ 1 ಸಂಜೆ 5:36 6:16 ಇರುತ್ತದೆ. ದೀಪಾವಳಿಯನ್ನು ನವೆಂಬರ್ 1, 2024 ಮಾತ್ರ ಆಚರಿಸಲಾಗುತ್ತದೆ. ನರಕ ಚತುರ್ದಶಿ ಅಕ್ಟೋಬರ್ 31 ದೀಪಾವಳಿ ಅಂದರೆ ಲಕ್ಷ್ಮೀ ಪೂಜೆ ನವೆಂಬರ್ 1 ಗೋವರ್ಧನ ಪೂಜೆ ನವೆಂಬರ್ 2 ಆಚರಿಸಲಾಗುತ್ತದೆ. ದೀಪಾವಳಿಯ ಇತಿಹಾಸವನ್ನ ನೋಡೋದಾದ್ರೆ, ದೀಪಾವಳಿಯನ್ನ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನ ಗುರುತಿಸಲು ಆಚರಿಸಲಾಗುತ್ತದೆ. ಆದಾಗ್ಯೂ ಪುರಾಣಗಳ ಪ್ರಕಾರ ಇದನ್ನು ಆಚರಿಸಲು ವಿವಿಧ ಕಾರಣಗಳಿವೆ. ಸತ್ಯಭಾಮ ಹಾಗೂ ಶ್ರೀಕೃಷ್ಣ ಒಟ್ಟಾಗಿ ನರಕಾಸುರ ಎಂಬ ರಾಕ್ಷಸನನ್ನ ಕೊಂದರು. ಜನರಿಗೆ ರಕ್ಷಣೆ ನೀಡಿದ ಗೌರವದ ಸಂಕೇತವಾಗಿ ಇದನ್ನ ಕೆಲವರು ಆಚರಿಸುತ್ತಾರೆ. ಆದಾಗ್ಯೂ ರಾಮನು ವನವಾಸಕ್ಕೆ ಹೋದನು. ಅವನು ರಾವಣನನ್ನ ಸೋಲಿಸಿದನು. ಸೀತೆ, ಲಕ್ಷ್ಮಣ ಮತ್ತು ಹನುಮಾನ್ ಅವರೊಂದಿಗೆ ಅಯೋಧ್ಯೆಗೆ ಮರಳಿದ ಕಾರಣ ಈ ದೀಪಾವಳಿಯನ್ನ ಆಚರಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ. ವಿಷ್ಣುವು ಅದೇ ದಿನ ಲಕ್ಷ್ಮೀ ದೇವಿಯನ್ನ ಮದುವೆಯಾದನು ಎಂದು ಕೂಡ ಕೆಲವರು ನಂಬುತ್ತಾರೆ. ಇನ್ನು ದೀಪಾವಳಿಯ ಮಹತ್ವವನ್ನ ನೋಡೋದಾದ್ರೆ, ದೀಪಾವಳಿ ಹಿಂದೂಗಳು ಆಚರಿಸುವ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ನರಕ ಚತುರ್ದಶಿಯನ್ನ ಈ ವರ್ಷ ಅಕ್ಟೋಬರ್ 31 ಆಚರಿಸಲಾಗುತ್ತದೆ. ನವೆಂಬರ್ 1 ಭಕ್ತರು ಲಕ್ಷ್ಮೀ ದೇವಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ದೀಪಾವಳಿಯನ್ನ ಆಚರಿಸಲಾಗುತ್ತದೆ. ಆ ದಿನ ಜನರು ಸಂತೋಷವಾಗಿದ್ದಾರೆ. ದೀಪಾವಳಿಯನ್ನು ಬೆಳಗಿಸಿ ಸಂಬಂಧಿಕರು ಮತ್ತು ಸ್ನೇಹಿತರೊಂದಿಗೆ ಸಂತೋಷದಿಂದ ಸಮಯ ಕಳೆಯಿರಿ. ದೀಪಾವಳಿಗೆ ಅವರು ಹೊಸ ಉಡುಪುಗಳನ್ನ ಧರಿಸಿ ಲಕ್ಷ್ಮೀ ಪೂಜೆಯನ್ನ ಮಾಡುವರು. ಸಿಹಿ ತಿಂಡಿ ವಿತರಣೆಯನ್ನ ಮಾಡುವರು. ಪಟಾಕಿಗಳನ್ನು ಸಿಡಿಸಲಾಗುತ್ತದೆ. ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳಲಾಗುತ್ತದೆ ಮತ್ತು ಸ್ವೀಕರಿಸಲಾಗುತ್ತದೆ. ಇನ್ನ ತೆಗೆದುಕೊಳ್ಳಬೇಕಾದ ಕೆಲವೊಂದು ಮುನ್ನೆಚ್ಚರಿಕೆಗಳು. ಏನೇ ಹಬ್ಬವನ್ನ ಆಚರಣೆ ಮಾಡಿದ್ರು ದಯವಿಟ್ಟು ಮುನ್ನೆಚ್ಚರಿಕೆಯನ್ನ ತಗೊಂಡು ಆ ಹಬ್ಬಗಳ ಆಚರಣೆಯನ್ನ ಮಾಡಿ. ದೀಪಾವಳಿ ಸಮಯದಲ್ಲಿ ಅನೇಕ ಜನರು ಪಟಾಕಿಗಳನ್ನ ಸುಡುತ್ತಾರೆ. ಆ ಸಮಯದಲ್ಲಿ ವಾಯು ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ ಜಾಸ್ತಿ ಇರುತ್ತೆ. ಹಾಗೆ ಹೊಗೆ ಕೂಡ ಕೆಮ್ಮಿನಂತಹ ಉಸಿರಾಟದ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಅವು ಪರಿಸರಕ್ಕೆ ಹಾನಿಕಾರಕ. ಪಟಾಕಿ ಸಿಡಿಸುವಾಗ ಯಾವುದೇ ಅಪಘಾತದ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಎಲ್ಲರೂ ಜಾಗರೂಕರಾಗಿರ್ಬೇಕು. ಅದಕ್ಕಾಗಿ ಕೆಲವು ಉತ್ಸಾಹಿಗಳು ಈ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಪಟಾಕಿಗಳನ್ನ ಸುಡುವ ಅಗತ್ಯದ ಬಗ್ಗೆ ಜಾಗೃತಿ ಮೂಡಿಸ್ತಾ ಇರ್ತಾರೆ. ದೀಪಾವಳಿಗೆ ದೀಪಗಳನ್ನ ಬೆಳಗಿಸಿ ಇದರಿಂದ ಇತರರು ಶಾಂತವಾಗಿ ಮಾಡಬೇಕು ಅಂತ ಹೇಳಿ ನೀವು ಬೇರೆಯವರಿಗೂ ಸಲಹೆಯನ್ನ ಕೊಡಿ. ಇದಿಷ್ಟು ದೀಪಾವಳಿ ಹಬ್ಬದ ಒಂದು ಪುಟ್ಟ ಮಾಹಿತಿ.